ಮಂಗಳೂರಿನ ಎಐಟಿಯಲ್ಲಿರುವ ದ ಭಾರತ್ ಅಕಾಡೆಮಿ ವತಿಯಿಂದ ಲಿಟರರಿ ಡೇಯನ್ನು ಸಂಭ್ರಮದಿಂದ ಆಚರಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ದ ಭಾರತ್ ಅಕಾಡೆಮಿಯ ಪ್ರಾಂಶುಪಾಲೆ ಸುರೇಖಾ ಎಂಎಚ್ ಅವರು, ಇತ್ತೀಚೆಗೆ ನಮಗೆ ಯುಕೆಯಲ್ಲಿರುವ ಕ್ಯಾಂಬ್ರಿಡ್ಜ್ ಅಸೆಸ್ಮೆಂಟ್ ಇಂಟರ್ನ್ಯಾಷನಲ್ ಎಜುಕೇಷನ್ ವತಿಯಿಂದ ಕ್ಯಾಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಎಂಬ ಬಿರುದು ಸಿಕ್ಕಿರುವುದು ನಮ್ಮ ಹೆಮ್ಮೆ. ಪ್ರಥಮ ಬಾರಿಗೆ ದ ಭಾರತ್ ಅಕಾಡೆಮಿಗೆ ಬಿರುದು ಬಂದಿದೆ. ನಮ್ಮ ಸಂಸ್ಥೆಗೆ ಬರುವ ಮಕ್ಕಳಿಗೆ ಕ್ಯಾಂಬ್ರಿಡ್ಜ್ ಮತ್ತು ಐಜಿಸಿಎಸ್ ಕರಿಕ್ಯುಲಮ್ ಅನ್ನು ಬೋಧಿಸುತ್ತಿದ್ದೇವೆ. ಮಕ್ಕಳ ವೈಯಕ್ತಿಕ ಬೆಳವಣಿಗೆಗೆ ಬೇಕಾದ ಎಲ್ಲ ಶಿಕ್ಷಣವನ್ನ ನೀಡುತ್ತಿದ್ದೇವೆ ಎಂದು ಹೇಳಿದರು. ಇತ್ತೀಚೆಗೆ ನಮಗೆ ಕೇಂಬ್ರಿಡ್ಜ್ ಅಸೆಸ್ಮೆಂಟ್ ಇಂಟರ್ನ್ಯಾಷನಲ್ ಎಜುಕೇಷನ್ ಇವರ ಕಡೆಯಿಂದ ಯುಕೆಯಲ್ಲಿ ಇದೆ ಈ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಅಲ್ಲಿಂದ ನಮಗೆ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಎಂಬ ಒಂದು ಬಿರುದು ಸಿಕ್ಕಿದೆ. ಇದು ಏನಂದರೆ ಬೇರೆ ಇವಾಗ ಇಲ್ಲಿ ನೀವು ನೋಡಿರ್ಬೋದು ಸ್ಟೇಟ್ ಬೋರ್ಡ್ ಸ್ಕೂಲ್ಸ್, CBSE ಸ್ಕೂಲ್, ICSE ಸ್ಕೂಲ್ ಹೇಗಿದೆ, ಹೀಗೆ ಈ ಕೋಸ್ಟಲ್ ಕರ್ನಾಟಕದಲ್ಲಿ ಇಡೀ ಈ ಕೋಸ್ಟಲ್ ಬೆಲ್ಟಲ್ಲಿ ನಮ್ಮ ಶಾಲೆ ದ ಭಾರತ್ ಅಕಾಡೆಮಿ ಪ್ರಥಮ ಬಾರಿಗೆ ಫಸ್ಟ್ ಸ್ಕೂಲ್ ಎವರ್ ಇನ್ ಕೋಸ್ಟಲ್ ಕರ್ನಾಟಕ ವಿ ಹ್ಯಾವ್ ರಿಸೀವ್ಡ್ ದ ಅಪ್ರೂವಲ್ ಫಾರ್ ರನ್ನಿಂಗ್ ದಿಸ್ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್. ಸೊ ಇದರಿಂದ ಇಲ್ಲಿ ಬರುವಂಥ ಮಕ್ಕಳು ಏನು ನಮ್ಮ ಕಿಂಡರ್ ಗಾರ್ಡನ್ ಇರ್ಬೋದು, ಮಾಂಟೆಸರಿ ಮೆಥಡಿಂದ ಪ್ಲಸ್ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಮಕ್ಕಳಿಗೆ ಕೇಂಬ್ರಿಡ್ಜ್ ಹಾಗೂ IGCSE ಕರಿಕ್ಯುಲಮ್ ಅನ್ನು ನಾವು ಬೋಧಿಸುವಂಥದ್ದು. ಇದೆಲ್ಲ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, 21st ಸೆಂಚುರಿ ಸ್ಕಿಲ್ಸ್, ಸ್ಟ್ರೀಮ್ ಪ್ರೋಗ್ರಾಮ್, ಆರ್ಟ್ ಎಜುಕೇಷನ್, ಫಿಸಿಕಲ್ ಎಜುಕೇಷನ್, ಸೈನ್ಸ್, ಮ್ಯಾಥ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಲ್ಲ ಸೇರ್ಪಡೆಯಾದ ಈ ಒಂದು ಹೋಲಿಸ್ಟಿಕ್ ಎಜುಕೇಷನ್. ನಂತರ ಮಾತನಾಡಿದ ದ ಭಾರತ್ ಅಕಾಡೆಮಿಯ ಎಲಿಮೆಂಟ್ಸ್ನ ಪ್ರಾಂಶುಪಾಲೆ ಅಂಜನಾ ಕಾಮತ್ ಅವರು, ಇವತ್ತು ನಮ್ಮ ಸಂಸ್ಥೆಯಲ್ಲಿ ಲಿಟರರಿ ಡೇಯನ್ನ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಶಿಕ್ಷಣವನ್ನ ನೀಡಲಾಗ್ತಾ ಇದೆ. ಅತ್ಯುತ್ತಮ ಬೋಧಕ ವೃಂದದವರನ್ನ ಹೊಂದಿದ್ದು ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗೆ ಪೂರಕವಾದ ವಾತಾವರಣವನ್ನ ಈ ಶಿಕ್ಷಣ ಸಂಸ್ಥೆಯಲ್ಲಿ ಒದಗಿಸಲಾಗುತ್ತಿದೆ ಎಂದು ಹೇಳಿದರು. And we have various platforms for all age groups, including adults. So we have Mrs. Malini Hemar coming for communication, and we have Mrs. Bharati Shevgur for to get good with writing, and we have Leanne Pius for theatre workshop. We have Purple Space from Manipal for storytelling, and Phyllis DeCosta for poetry and also book launch. So we have a book fair exhibition over here. We have a book fair by School Book and Bharat Bookmark people, and kids flea market, hands-on experience for them to understand profit loss, selling techniques and things like that. So it's an opportunity for them too. So quite excited and looking forward for various participants from all over Manchester City. ಈ ವೇಳೆ ಮಕ್ಕಳಿಂದ ರಚನೆಗೊಂಡ ಪ್ರಾಜೆಕ್ಟ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಈ ಸಂದರ್ಭ ದ ಭಾರತ್ ಅಕಾಡೆಮಿಯ ಶಿಕ್ಷಕರು, ಸಿಬ್ಬಂದಿ ವರ್ಗ ಮತ್ತು ಮಕ್ಕಳ ಪೋಷಕರು ಪಾಲ್ಗೊಂಡಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.